ಅವು ಬೆಳ್ಳೆ ಆಯಿತು ನಾಸ್ತಿಗಟ್ಟೆ ಮಾರ್ವಾಜಿ ದೇವಸ್ಥಾನ ತಿಳ್ಕೊಂಡು ಬಾಳೆನ ಕಡೆ ಉಂಟ ಇಲ್ಲದ ಬದುಕೇ ಮೂಜಿ ಪೊಣ್ಣು ಜೋಕುಲ್ಲ ఇది దేశం పెద్దవాళ్ళు ಸ್ವಲ್ಪ ಅಥವಾ ಜಾಗ ದಿನಗಳೇ ಬೇಗ ದೇವರು ಕೊಂಡೋಗ್ಬಿಡತ್ತೆ. ದೇಶಕ್ಕೂ ನಷ್ಟ, ಮಕ್ಕಳಿಗೆ ಮಾತ್ರ ನಷ್ಟ, ಮಾತೆರೆಗಳಿಗೆ ನಷ್ಟನೇ. ಮೂಡುಬಿದ್ರೆಲ್ಲ ಬತ್ತಿತ್ತು ಮೂಜಿವರೆಗೂ ಗದ್ದೆ ಬಾರಿ ಅಣ್ಣೆ 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 ಏರೆಲ್ಲ ಬಿಡ್ಚಲ್ಲ ನರಮಲ್ಲ ಮುಖ್ಯಮಂತ್ರಿಗೆ ಮನವಿ ಕೊಡುತ್ತೆ ಸರ್ಕಾರಿ ಕೆಲಸಗಳು ಕೂಡ ಜೀವನ ಒಂಜಿ ವೇಳೆ ಕುರ್ಜಿಂದ ಯಾನೊಂಜಿ ಕೋಆಪರೇಟಿವ್ ಬ್ಯಾಂಕ್ ವೇಟ್ ಮೂದೆಟ್ಟು ಮಂದಿ ಒಂಜಿ ತಿಂಗಳ ಬೆಲೆ ಐಜಿ ಮೂದೆಟ್ಟು ಮಂದಿ ಯಾನ್ ಬಂದು ಬರ್ತಾರೆ ಒಂಜಿ ತಿಂಗಳದಲ್ಲೇ ಲೇಟ್ ಆದ ಸರ್ಕಾರ ಅದಕ್ಕೆ ಮೇನ್ ಪ್ರಯತ್ನ ಮಾಡ್ಬೋದು. ಮುಖ್ಯಮಂತ್ರಿ ಬಂತೇರಿಗೆ ವಿಜಯದ್ರ ಪ್ರಸ್ತಾಪ ಮಾಡ್ತದಾರ್ಲ ಎಲ್ಲ ಲೆಟರ್ ಕೊಡ್ತಾ ಒಂಜಿ ಐನೊಂಜಿ ಅಪಲೇಖ ಬೇರೆ ಬಂದಿಲ್ಲ ಅವಳ ಇಂಚೆ ಕಸೆ ಟೆಂಪರರಿ ಪ್ರೈವೇಟ್ PUC ಲೈಬ್ರರಿ ಅಂತ ನಮ್ಮ ಆರ್ನವತ್ತಾಗಿ ಸೇರಲ್ಲ ಸಂಘದ ಸಂಸ್ಥೆ ನಮ್ಮವೆತ್ತ ಇತ್ತು ಅಲ್ಪ ಅಂಚ ಸೇರ್ಲೇವೆ ಮುತ್ತರ್ದು ದೂರ ಆಗ್ಲಿಕ್ಕೆ ಕಷ್ಟ ಆಗ್ಲಾನೆ ಪಯರ ಅಂದೆಲ್ಲ ಹೋಗಿತ್ತೆ ಒಂಜಿ ಕಾಲೇಜ್ ಅರ್ಪಣೆ ನೆನಪುಗಾತೆ ಇಂದಲ್ಲ ಕಾಸು ಕೊರ್ಪಣೆ ಜೀವೋಡೆತ್ತಿನಕುಲು ಬದುಕೊಡತ್ತೆ ಜೀವೋಡೆತ್ತಿನಕುಲು ಬದುಕೊಡತ್ತೆ ನೀರು ಮನಸ್ಸು ಕಟ್ಟಿ ಮಲ್ಪಡೋದು ದಯಗೊತ್ತಿಲ್ಲ ಜೋಕುಲು ನನ್ನದು ಒರಿಜಿನ ಜೋಕುಲು ಅಪ್ಸೆಟ್ ಹಾಕಿರಿದ್ದೆ ನಾನು ಮನಸ್ಸು ಕಟ್ಟಿ ಮಲ್ಪಲಿ ಈಗಾಗಲೇ ಪ್ರವೀಣ್ ರವರ ಕುಟುಂಬಕ್ಕೆ ಆದಂಥ ಆಘಾತ ಬಹಳ ನೋವನ್ನು ತಂದಿದೆ. ಮೊನ್ನೆ ನಾನು ಬ್ಯಾಂಗ್ಳೂರಲ್ಲಿದ್ದೆ, ಸ್ವಲ್ಪ ಅಸೌಖ್ಯದಿಂದಿದ್ದೆ, ಆದ್ದರಿಂದ ನನಗೆ ಕೂಡಲೇ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಬೆಳಿಗ್ಗೆ ಅವನ ಮನೆಗೆ ಈ ಭಾಗದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಈ ಭಾಗದ ಪಂಚಾಯತಿನ ಅಧ್ಯಕ್ಷರು ಮತ್ತು ನಮ್ಮ ಮಿತ್ರರೊಂದಿಗೆ ಬಂದಿದ್ದೇವೆ. ಪ್ರವೀಣ ನಮ್ಮೊಬ್ಬ ಆತ್ಮೀಯ ಸಹೋದರನಾಗಿದ್ದ. ಎಲ್ಲಿ ನೋಡಿದರೂ ಅಣ್ಣ ಅಣ್ಣ ಅಂತ ಹೇಳಿಕೊಂಡು ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಕರೀತಿದ್ದವ. ವಿಧಿಯ ಕ್ರೂರ ಕಣ್ಣಿಗೆ ಬಲಿಯಾಗಿ ಇವತ್ತು ದೇಶಕ್ಕಾಗಿ ಮತ್ತು ಸಮಾಜಕ್ಕಾಗಿ ಬಲಿದಾನಾಗಿದ್ದಾನೆ. ಬಹಳ ದುಃಖ. ಅವರ ಕುಟುಂಬವನ್ನು ಸಂತೈಸಬೇಕು, ತಂದೆ ತಾಯಿಗಳನ್ನು, ಆತನ ಧರ್ಮಪತ್ನಿಯನ್ನು ಸಂತೈಸಬೇಕು ಎಂಬ ಕಾರಣಕ್ಕೆ ಬಂದಿದ್ದೇನೆ ವಿನಃ ಬೇರೆ ಯಾವುದಕ್ಕಲ್ಲ. ಅವರ ಕುಟುಂಬಕ್ಕೆ ಅವನ ಅಗಲಿಕೆಯ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಜನತೆಯ ಪರವಾಗಿ ಅವನ ಕುಟುಂಬಕ್ಕೆ ನಾನು ಅಶ್ರುತರ್ಪಣವನ್ನು, ಅವನ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆಯೇ ಒಬ್ಬ ಪ್ರವೀಣನನ್ನು ನಮಗೆ ತಂದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವನ ಜೀವವನ್ನು ಉಳಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಆದರೆ ಪ್ರವೀಣನ ಕುಟುಂಬದವರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾದಂಥ ಅಗತ್ಯ ಇಂದಿಗೆ ಇದೆ. ಆ ಧೈರ್ಯ ತುಂಬುವಂಥ ಕೆಲಸವನ್ನು ಮತ್ತು ದುಃಖವನ್ನು ಸಹಿಸುವ ಶಕ್ತಿಯನ್ನು ದೇವರು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ
ಎಲ್ಲ ಕಾರ್ಯಕರ್ತರು, ಸಂಘಟನೆ, ಪರಿವಾರ ಸಂಘಟನೆ, ಎಲ್ಲ ಸ್ವಯಂ ಸೇವಕರು ಮೊನ್ನೆ ಅವನ ಅಗಲಿಕೆಗೆ ಅಶ್ರುತರ್ಪಣವನ್ನು ಮತ್ತು ದುಃಖವನ್ನು ಒಂದು ದೊಡ್ಡ ಕಡಲಲ್ಲಿ ನೀರು ಹರಿದ ಹಾಗೆ, ತೆರೆ ಬಂದ ಹಾಗೆ ಜನಸ್ತೋಮ ಸೇರಿಕೊಂಡು ಅಶ್ರುತರ್ಪಣವನ್ನು ಅರ್ಪಿಸಿದ್ದಾರೆ. ಅವನ ಆತ್ಮವನ್ನು ದೇವರು ಸ್ವರ್ಗಕ್ಕೆ ಕೊಂಡೋಗಬೇಕು. ದೇಶಕ್ಕಾಗಿ ಬಲಿದಾನ ಆದಂಥ ಪ್ರವೀಣನ ನೆನಪು ಸದಾ ಈ ತಾಲೂಕಲ್ಲಿ, ಈ ಕ್ಷೇತ್ರದಲ್ಲ, ಈ ಜಿಲ್ಲೆಯಲ್ಲೆಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಳಿಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಇಂಥ ಸಂದರ್ಭಗಳಾದಾಗ, ಒಬ್ಬ ಕಾರ್ಯಕರ್ತನ ಬಲಿದಾನ ಆದಾಗ, ಒಬ್ಬ ಕಾರ್ಯಕರ್ತ ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಾಗ ಆಕ್ರೋಶಗಳು ಬರುವಂಥದ್ದು ಸಹಜ, ಖಂಡಿತ ಯಾರಿಗೂ ಬರ್ತದೆ, ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ನಾಯಕರಾದವರು ನಾವು ತಾಳ್ಮೆಯಿಂದ ಅದನ್ನು ಸಂತೈಸಿಕೊಂಡು ಅಥವಾ ಅದನ್ನು ತಾಳ್ಮೆಯಿಂದ ಅದನ್ನು ಗಮನಿಸಿಕೊಂಡು ಹೋಗಬೇಕಾಗಿದೆ. ಯಾಕೆಂತ ಹೇಳಿದರೆ ಕಾರ್ಯಕರ್ತರು ನಮ್ಮ ಆಸ್ತಿ. ಕಾರ್ಯಕರ್ತರಿಲ್ಲದೆ ಯಾವುದೇ ಪಾರ್ಟಿ, ಯಾವುದೇ ಸಂಘಟನೆ ಇರುವುದಿಲ್ಲ. ಆದ್ದರಿಂದ ಕಾರ್ಯಕರ್ತರು ಎಲ್ಲದಕ್ಕೂ ಕಾರ್ಯಕರ್ತರೇ ಮುಖ್ಯ. ಆದ್ದರಿಂದ ಕಾರ್ಯಕರ್ತಂಥ ಸಂದರ್ಭದಲ್ಲಿ ತಾಳ್ಮೆ ಕಳ್ಕೊಳ್ಳುವಂಥದ್ದು ಅದು ಸಹಜ. ಅಂಥ ಸಂದರ್ಭದಲ್ಲಿ ನಮ್ಮಂಥವ ನಾಯಕರು ಅಥವಾ ಜನಪ್ರತಿನಿಧಿಗಳ ತಾಳ್ಮೆಯನ್ನು, ಅವರ ಕೋಪವನ್ನು ತಣಿಯುವವರೆಗೆ ಕಾದು ಆ ಬಳಿಕ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಅಗತ್ಯ ಇದೆ. ಅದು ಕೆಲಸ ನಡೀತಾ ಇದೆ, ಅದನ್ನು ಮಾಡ್ತಾ ಇದ್ದೇವೆ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಮತ ಇರಲಿ, ಆದರೆ ಅಮಾಯಕರನ್ನು ಬಲಿ ಕೊಡಬೇಡಿ. ಪ್ರವೀಣ್ರಂಥ ಅಮಾಯಕರನ್ನು ಬಲಿ ಕೊಡುವಂಥದ್ದು ತಪ್ಪು. ಅದು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಮತ ಇರಲಿ, ಅಮಾಯಕರನ್ನು, ಯಾರು ನಿಜವಾಗಿ ಒಂದು ಬೇಡದ ಕೃತ್ಯವನ್ನು ಮಾಡ್ತಾರೆ ಅಂಥವ್ರು ನೀವು ಬೇಕಾದರೆ ಗಮನಿಸಿ ಅಥವಾ ಏನು ಬೇಕಾದರೂ ಮಾಡಿ, ಆದರೆ ಅಮಾಯಕರನ್ನು ಬಲಿ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಯಾಕೆಂತೇಳಿದರೆ ದೇಶದಲ್ಲಿ ಪ್ರತಿಯೊಬ್ಬನಿಗೂ ಬದುಕುವಂಥ ಹಕ್ಕಿದೆ. ಆದ್ದರಿಂದ ಹೋರಾಟ ಮರಣಕ್ಕೆ ಅಂತ್ಯ ಅಲ್ಲ, ಹೋರಾಟ ನಿರಂತರ. ಆದರೆ ಒಮ್ಮೆ ಒಂದು ಜೀವ ಹೋದರೆ ಆ ಜೀವ ಮತ್ತೆ ಬರುವುದಿಲ್ಲ. ಆದ್ದರಿಂದ ತಾವು ಹೋರಾಟವನ್ನೇ ಒಂದು ಏನು ಅಂತ್ಯ ಅಂತ ಕಂಡುಕೊಳ್ಳುವಂಥ ಕೆಲವು ಯಾರು ಜಿಹಾದಿಗಳಿರ್ಬೋದು, ಯಾರೇ ಇರ್ಬೋದು, ಅದು ತಪ್ಪು ಅಂತ ನನ್ನ ಭಾವನೆ. ನಮಸ್ಕಾರ. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.